ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಎಸ್ಡಿಪಿಐ ಪಕ್ಷದಿಂದ ಬೃಹತ್ ಜನಾಧಿಕಾರ ಸಮಾವೇಶ ಮೇ 27ರಂದು ಮಂಗಳೂರಿನ ಕಣ್ಣೂರಿನಲ್ಲಿ ನಡೆಯಲಿದೆ ಎಂದು ಎಸ್ಡಿಪಿಐ ಜಿಲ್ಲಾ ಮಾಧ್ಯಮ ಸಂಯೋಜಕ ಇಕ್ಬಾಲ್ ಬೆಳ್ಳಾರೆ ತಿಳಿಸಿದ್ದಾರೆ. ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದ ಕಾರಣ ಬಿಜೆಪಿಯನ್ನು ಹೊರಗಿಟ್ಟು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆಡಳಿತದ ಚುಕ್ಕಾಣಿ ಹಿಡಿದಿತ್ತು. ಆದರೆ ಬಿಜೆಪಿ ಇತರ ಪಕ್ಷಗಳು ಶಾಸಕರನ್ನ ಖರೀದಿಸುವ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಎಲ್ಲ ವ್ಯವಸ್ಥೆಗಳಲ್ಲಿ ಭ್ರಷ್ಟಾಚಾರವನ್ನ ಪೋಷಿಸುತ್ತಿದೆ. ಸರ್ಕಾರದ ಈ ಭ್ರಷ್ಟ ನೀತಿಯನ್ನ ಜನತೆಯ ಮುಂದೆ ಇಡುವ ನಿಟ್ಟಿನಲ್ಲಿ ಈ ಜನಾಧಿಕಾರದ ಸಮಾವೇಶವನ್ನ ನಡೆಸಲಾಗುತ್ತಿದ್ದು, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 50,000ಕ್ಕೂ ಹೆಚ್ಚಿನ ಜನ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಮಾವೇಶದಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಸಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೇ ಬರುವ 27ನೇ ತಾರೀಕಿನಂದು ಮಂಗಳೂರು ಸಮೀಪದ ಕಣ್ಣೂರಿನ ಮೈದಾನದಲ್ಲಿ ಬೃಹತ್ ಜನಾಧಿಕಾರ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಕೋಮುವಾದಿ ಬಿಜೆಪಿ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಸಮ್ಮಿಶ್ರವಾದಂತಹ ಸರ್ಕಾರವನ್ನು ರಚನೆ ಮಾಡಿದೆ. ಸರಿಸುಮಾರು 1 ವರ್ಷಕ್ಕಿಂತ ಹೆಚ್ಚು ಕಾಲ ಈ ಒಂದು ಸಮ್ಮಿಶ್ರ ಸರ್ಕಾರ ಆಡಳಿತವನ್ನು ಕೂಡ ನಡೆಸಿದೆ. ಆ ನಂತರ ಬಿಜೆಪಿ ಪಕ್ಷ ಹಳೆಯ ಚಾಲಿಯ ರೀತಿಯಲ್ಲಿ ಹಲವಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಪೋಲ್ ಮಾಡಿಕೊಂಡು ಹಲವು ಜಾತ್ಯತೀತ ಪಕ್ಷಗಳ ಶಾಸಕರನ್ನು ಖರೀದಿ ಮಾಡಿಕೊಂಡು ಜನಾದೇಶದ ವಿರುದ್ಧವಾಗಿರುವಂತಹ ಆಡಳಿತವನ್ನು ಇವತ್ತು ನಡೆಸ್ತಾ ಇದೆ. ಇದು ರಾಜ್ಯ ಕಂಡಂತಹ ಬಹಳ ದ್ವೇಷಪೂರಿತವಾದಂತಹ ಭ್ರಷ್ಟವಾದಂತಹ ಒಂದು ಆಡಳಿತ ವ್ಯವಸ್ಥೆಯಾಗಿದೆ. ಕಳೆದ 3 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜ್ಯದಾದ್ಯಂತ ಹಗರಣಗಳು, ಭ್ರಷ್ಟಾಚಾರಗಳು ಮಿತಿಮೀರುತ್ತಾ ಇದೆ. ಗುತ್ತಿಗೆದಾರರು ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಬ್ಬ ಗುತ್ತಿಗೆದಾರನಿಂದ 40% ಹಣವನ್ನು ಕೇಳುವಂಥದ್ದು, 40% ಕಮಿಷನ್ ಪಡೆಯುವಂತಹ ಒಂದು ವ್ಯವಸ್ಥೆ. ಅದು ಯಾರಂತ ಹೇಳಿದ್ರೆ ಅದೇ ಪಕ್ಷದ ಕಾರ್ಯಕರ್ತ, ಅದೇ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿಯಿಂದಲೇ 40% ಕಮಿಷನ್ ಅನ್ನು ಪಡೆದುಕೊಂಡು ಆ ವ್ಯಕ್ತಿಯನ್ನು ಆತ್ಮಹತ್ಯೆಗೆ ದೂಡಿದಂತ ಒಂದು ಭಯಾನಕವಾದಂತಹ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಮಾತ್ರ ಅಲ್ಲ, ಪ್ರಧಾನಮಂತ್ರಿಗೂ ಕೂಡ ಗುತ್ತಿಗೆದಾರರು ನಮ್ಮಿಂದ ಇಷ್ಟು ಹಣವನ್ನು ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಪತ್ರವನ್ನು ಕೂಡ ಬರೆದಿದ್ದಾರೆ. ಗುತ್ತಿಗೆದಾರ ಸಂಘದವರು ಪತ್ರಿಕಾಗೋಷ್ಠಿಯನ್ನು ಕರೆದು ಬಹಿರಂಗಪಡಿಸಿದ್ದಾರೆ. ಇಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿದೆ ಅಂತ. ಈ 40% ಕಮಿಷನ್ ಕೊಟ್ಟಂತಹ ಈ ಕೆಲಸ ಕಾರ್ಯ ಅಥವಾ ಕಾಮಗಾರಿಗಳು ಯಾವ ರೀತಿಯಲ್ಲಿ ಇರಬಹುದು ಅಂತ ಹೇಳೋದನ್ನು ಕೂಡ ನಮಗೆ ಊಹಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ನಿರಂತರವಾಗಿರುವಂತಹ ಭ್ರಷ್ಟಾಚಾರಗಳ ಹಗರಣಗಳು. ಮಹಿಳಾ ಮತ್ತು ಮಕ್ಕಳ ಸಚಿವೆಯಾಗಿದ್ದಂತಹ ಇಲಾಖೆ ಸಚಿವೆಯಾಗಿದ್ದಂತಹ ಶಶಿಕಲಾ ಜೊಲ್ಲೆಯವರು ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಕೊಡುವಂತಹ ಮೊಟ್ಟೆಯನ್ನು ಖರೀದಿಯ ಸಂದರ್ಭದಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿದರು. ಬಿಡಿಎ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳುವಂತಹ ಸಂಸ್ಥೆ ಏನಿದೆ, ಅದರಲ್ಲೂ ಕೂಡ ಹಗರಣಗಳು. ಅದೇ ರೀತಿಯಲ್ಲಿ ಜನರಿಗೆ ರಕ್ಷಣೆಗೆ ಬೇಕಾಗಿ ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾಗಿರುವಂತಹ ಗೃಹ ಇಲಾಖೆಗಳೇನಿದೆ, ಈ PSI ನೇಮಕಾತಿಯಲ್ಲೂ ಕೂಡ ಹಗರಣಗಳು, ಭ್ರಷ್ಟಾಚಾರಗಳು.